ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮೈಟೆಕ್ ಚಾಲೆಂಜ್. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಎರ್ನಿಂಗ್ ಆ್ಯಪ್ ಅನ್ನೋದನ್ನ ನೋಡೋಣ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ಸ್ದು ಪ್ಲೈಸಾ ಅಂತ. ಈ ಪ್ಲೈಸಾ ಅನ್ನೋ ಅಪ್ಲಿಕೇಶನ್ ವಿಡಿಯೋ ಮಾಡಿದ್ದೀನಿ. ಬಟ್ ಈ ಅಪ್ಲಿಕೇಶನ್ ಟ್ರಿಕ್ ಕೊಡೋಣ ಅಂದ್ಬಿಟ್ಟು ಇವತ್ತು ವಿಡಿಯೋ ಅನ್ನೋದನ್ನ ಮಾಡಿದ್ದೀನಿ. ಇದಕ್ಕೆ ಕಾರಣ ಬಂದ್ಬಿಟ್ಟು ಹಸ್ತ ಸುಧಾಕರ್ ಅಂದ್ಬಿಟ್ಟು. ಥ್ಯಾಂಕ್ ಯು ಹಸ್ತ ಸುಧಾಕರ್, ಥ್ಯಾಂಕ್ ಯು ಫಾರ್ ಕಾಮೆಂಟ್ ಮೀ. ಆ ಟೈಟ್ಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕೆಳಗಡೆ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇದು ಅಪ್ಲಿಕೇಶನ್ ಲಿಂಕು. ನಿಮ್ಮ ಮೇಲ್ಗಡೆ ಸ್ವಲ್ಪ ನೋಡ್ಕೊಬೋದು. ಅಲ್ಲಿ ಬಂದ್ಬಿಟ್ಟು ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ, ಅದ್ರ ಕೆಳಗಡೆ ಬಂದ್ಬಿಟ್ಟು ಆ ಲಿಂಕ್ ಅನ್ನೋದು ಇರುತ್ತೆ. ಅದು ನೋಡ್ಬಿಟ್ಟು ನೀವು ಲಿಂಕ್ ಅಂತ ಓಪನ್ ಮಾಡ್ಕೊಳ್ಳಿ. ಇದುವರೆಗೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ನೋಡಿ, ಇದೇ ಥರ ವೀಡಿಯೋಸು ನಮ್ಮ ಚಾನಲಲ್ಲಿ ಬರ್ತಾನೆ ಇರ್ತವೆ. ಮತ್ತು ಫ್ರೆಂಡ್ಸ್, ಇವಾಗ ಅಪ್ಲಿಕೇಶನ್ ಅನ್ನೋದು ಓಪನ್ ಮಾಡೋಣ. ಓಪನ್ ಮಾಡಿಬಿಟ್ಟು ಇವಾಗ ಅದ್ರ ಟ್ರಿಕ್ ಏನು ಅಂದ್ಬಿಟ್ಟು ನಾವು ಆಮೇಲೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾವು ಆ್ಯಕ್ಟ್ ಮಾಡೋ ಗೇಮ್ ಹೆಸರು ಬಂದ್ಬಿಟ್ಟು ಇದೆಲ್ಲ ಶೀಪ್ ಫೈಟ್ ಅಂದ್ಬಿಟ್ಟು. ಆ ಶೀಪ್ ಫೈಟ್ನ ಆ್ಯಕ್ಟ್ ಮಾಡೋಕ್ಕೆ ನಿಮಗೆ ಆಟೋ ಕ್ಲಿಕ್ಕರ್ ಅಂದ್ಬಿಟ್ಟು ಒಂದು ಅಪ್ಲಿಕೇಶನನ್ನು ಬೇಕಾಗುತ್ತೆ. ಇದು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನ ಓಕೆ ಮಾಡಿಬಿಟ್ಟು ಕೆಳಗಡೆ ಸೆಟ್ಟಿಂಗ್ಸಲ್ಲಿ ನೀವು ಆಟೋ ಕ್ಲಿಕ್ಕರ್ ಅಂತ ಇರುತ್ತಲ್ಲ, ಅದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ತಕ್ಷಣ ನೀವು ಬ್ಯಾಕ್ ಬಂದಿದ ತಕ್ಷಣ ಆಟೋ ಕ್ಲಿಕ್ಕರ್ ಅನ್ನೋದು ಓಕೆ ಆಗುತ್ತೆ. ಇವಾಗ ಸೆಂಟ್ರಲ್ಲಿರೋ ಬಟನ್ ಅನ್ನೋದು ಒತ್ತಿದ ತಕ್ಷಣ ಅಲ್ಲಿ ಪ್ಲಸ್ ಇದೆಯಲ್ಲ, ಪ್ಲಸ್ ಐಕಾನ್ ಹೋದ ತಕ್ಷಣ ನಿಮಗೆ ಒಂದು ಡಾಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ಬೇಕು ಅಂದ್ಬಿಟ್ಟು ಕೇಳುತ್ತೆ. ನೀವು ಅದನ್ನು ಒಂದಕ್ಕೆ ನಿಲ್ಲಿಸ್ಬಿಟ್ಟು ಓಕೆ ಅನ್ನೋದನ್ನ ಮಾಡಿ. ಓಕೆ ಅನ್ನೋ ಮಾಡಿಬಿಟ್ಟು ಬ್ಯಾಕ್ ಅನ್ನೋದು ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಇವಾಗ ನಿಮ್ಮ ಪ್ಲೈಸಾ ಅಪ್ಲಿಕೇಶನ್ ಇರುತ್ತೆ, ಅದನ್ನ ಓಪನ್ ಶೀಪ್ ಫೈಟ್ ಅನ್ನೋ ಗೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನೀವು ಫ್ರೀಯಾಗಿ ಆಡ್ ನೋಡಿ, ಆಮೇಲೆ ಅಮೌಂಟ್ ಹಾಕ್ಬಿಟ್ಟು ಆಡ್ ನೋಡಿ. ಇವಾಗ ನೋಡಿ, ನಾನು ಫಸ್ಟ್ ಬಂದ್ಬಿಟ್ಟು ಗೇಮನ್ನು ಸೆಲೆಕ್ಟ್ ಮಾಡ್ತೀನಿ. ಗೇಮನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಗೇಮ್ ಸೆಲೆಕ್ಟ್ ಆದಮೇಲೆ ಅದನ್ನ ಆಟೋ ಕ್ಲಿಕ್ಕರ್ನ ಓಕೆ ಮಾಡಬೇಕಾಗುತ್ತೆ. ನಾನು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಗೇಮ್ ಬಂದ್ಬಿಟ್ಟು ಸೆಲೆಕ್ಟ್ ಆಗ್ತಾಯಿದೆ. ಇವಾಗ ಬಂದ್ಬಿಟ್ಟು ನೋಡಿ ಓಕೆ ಆಗಿದೆ. ಅದು ಸೆಂಟ್ರಲ್ ಇದೆಯಲ್ಲ, ಅದನ್ನ ತಗೊಂಬಂದು ನೀವು ಮೂರನೇದರಲ್ಲಿ ಇಕ್ಬೇಕು. ಮೂರನೇದರಲ್ಲಿ ಅಲ್ಲಿ ಇಕ್ಬಿಟ್ಟು ಮೇಲ್ಗಡೆ ಇದೆಯಲ್ಲ ಅದನ್ನ ಆನ್ ಮಾಡಬೇಕು. ಆನ್ ಮಾಡಿಬಿಟ್ಟಿದ ತಕ್ಷಣ ಅದು ಆಟೋಮೆಟಿಕ್ ಬಂದ್ಬಿಟ್ಟು ನಿಮ್ಮ ಗೇಮ್ ಏನಿರುತ್ತೆ ಆಟೋಮೆಟಿಕ್ಕು ಸ್ಟಾರ್ಟ್ ಆಗಿ ಆಡ್ತಾನೆ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲ್ಲ. ನೀವು ಹೆಂಗೆ ಅಂದ್ಬಿಟ್ಟು ನೋಡಿ. ಇದು ಬಂದ್ಬಿಟ್ಟು ಆಟೋಮೆಟಿಕ್ಕು, ನೀವು ಏನು ಟಚ್ಚೇ ಮಾಡಬೇಕಾಗಿಲ್ಲ. ಆ ಥರ ಇದು ಆಟೋಮೆಟಿಕ್ಕು ಆನ್ ಆಗಿ ಆಡ್ತಾನೆ. ನೀವು ಏನಿಲ್ಲ, ಆಟೋ ಕ್ಲಿಕ್ಕರನ್ನು ಡೌನ್ಲೋಡ್ ಮಾಡಿಬಿಟ್ಟು ಓಕೆ ಅನ್ನೋದನ್ನ ಮಾಡಬೇಕಷ್ಟೆ. ಫ್ರೆಂಡ್ಸ್, ಅಪ್ಲಿಕೇಶನ್ ಅನ್ನೋದು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಅನ್ನೋದನ್ನು ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಬಿಟ್ಟು ಈ ಗೇಮ್ ಒಳಗಡೆ ಯೂಸ್ ಅನ್ನೋದನ್ನ ಮಾಡಿ. ನೀವು ಫಸ್ಟು ಒಂದೆರಡು ಸತಿ ಟ್ರಯಲ್ ಮಾಡಿಬಿಟ್ಟು ಆಮೇಲೆ ಗೇಮ್ ಅನ್ನೋದು ಆಡಿ. ತುಂಬ ಚೆನ್ನಾಗಿ ವರ್ಕ್ ಅನ್ನೋದು ಆಗುತ್ತೆ ಈ ಟ್ರಿಕ್ಕು. ಫ್ರೆಂಡ್ಸ್, ಇದೇ ಥರ ಟ್ರಿಕ್ ಬಂದುಬಿಟ್ಟು ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ನಮ್ಮ ಚಾನಲ್ನ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಆಗುತ್ತೆ. ಹಾಗೆ ವಿಡಿಯೋ ಏನಾರಲ್ಲಿ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಬಗ್ಗೆ ನೀನು ಫಸ್ಟೇ ಒಂದು ಸತಿ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿ ಪೇಮೆಂಟ್ ಅನ್ನೋದು ಕೂಡ ಮಾಡುತ್ತೆ. ಇದು 100% ಜೆನ್ಯೂನ್ ಆ್ಯಪು. ನೀವು ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಗೇಮ್ ಅನ್ನೋದು ಆಯಿತು. ಇವಾಗ ನೋಡಿ ಫಿನಿಶಿಂಗು ಯಾರು ನೋಡೋಣ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ಇವು ವಿನ್ ಅಂದ್ಬಿಟ್ಟು ನಾನು ಇದರಲ್ಲಿ ವಿನ್ ಆಗಿದ್ದೀನಿ. ಫ್ರೆಂಡ್ಸ್, ಇವಾಗ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡ್ಕೊಳ್ಳಿ. ಇವಾಗ ಇನ್ನೊಂದು ಸತಿ ಗೇಮ್ ಅನ್ನೋದು ನಾನು ಆಡಿ ತೋರಿಸ್ತೀನಿ. ನೋಡಿ, ಗೇಮ್ ಅನ್ನೋದು ಇನ್ನೊಂದು ಸತಿ ನಾನು ಪ್ಲೇ ಅನ್ನೋದನ್ನ ಮಾಡ್ತೀನಿ. ಪ್ಲೇ ಅನ್ನೋದನ್ನ ಮಾಡಿಬಿಟ್ಟು ಇವಾಗ ನೋಡಿ ಗೇಮ್ ಅನ್ನೋದು ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ಗೇಮ್ ಅನ್ನೋದು ಸ್ಟಾರ್ಟ್ ಆಯಿತು. ಓಪನ್ ಮಾಡಿದ ತಕ್ಷಣ ನೀವು ಅಲ್ಲಿಂದ ಡಾಟ್ ಇದೆಯಲ್ಲ, ಆ ಡಾಟ್ನ ತಗೊಂಬಂದು ಸೆಂಟ್ರಲ್ಲಿ ಕುಳಿಸ್ಬೇಕು. ಸೆಂಟ್ರಲ್ಲಿ ಕುಳಿಸ್ಬಿಟ್ಟು ಅಲ್ಲಿ ಏನಿದೆ ಪುಷ್ ಬಟನ್ನು ಅದನ್ನ ಒಂದಕ್ಕೆ ಸೆಲೆಕ್ಟ್ ಮಾಡಿಬಿಟ್ಟು ಆನಂದನ ಮಾಡಬೇಕು. ಆನಂದ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಬಂದುಬಿಟ್ಟು ಓಡ್ತಾ ಇರುತ್ತೆ. ಓಡ್ತಾ ಇದ್ದ ತಕ್ಷಣ ನೀವು ಆಟೋಮೆಟಿಕ್ ಟಚ್ಚೇ ಮಾಡಬೇಕಾಗಿಲ್ಲ ಮೊಬೈಲ್ನ, ಆಟೋಮೆಟಿಕ್ಕು ನೀವು ವಿನ್ ಅನ್ನೋದು ಆಗ್ಬೋದು. ಫ್ರೆಂಡ್ಸ್, ಈ ಟ್ರಿಕ್ನ ಯೂಸ್ ಮಾಡಿ ನೋಡಿ. ಈ ಟ್ರಿಕ್ಕು ತುಂಬಾ ಚೆನ್ನಾಗಿ ಯೂಸ್ ಅನ್ನೋದು ಆಗುತ್ತೆ. ನೀವು ಬೇಕಾದ್ರೆ ನೋಡ್ಕೊಬೋದು. ಇಲ್ಲಿ ನೋಡ್ತಾ ಇರಿ, ನಾನು ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲ. ಯಾಕಂದರೆ ನಿಮಗೆಲ್ಲೂ ಕೂಡ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ನಾನು ವೀಡಿಯೋ ಅನ್ನೋದನ್ನ ಫುಲ್ ಅನ್ನೋದು ಹಾಕಿದ್ದೀನಿ. ಇಲ್ಲಾಂದರೆ ಸ್ಕಿಪ್ ಮಾಡಿಬಿಟ್ಟು ಆಗ್ತಾಯಿದೆ. ಅದಕ್ಕೋಸ್ಕರ ನೀವು ಎಲ್ಲೂ ಕನ್ಫ್ಯೂಸ್ ಆಗಬೇಕಾಗಿಲ್ಲ. ಇದು ತುಂಬ ಸಿಂಪಲ್ಲಾಗಿ ನೀವು ಈ ಗೇಮ್ ಟ್ರಿಕ್ನ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಗೇಮ್ನ ಆನ್ ಮಾಡಿಬಿಟ್ಟು ನೀವು ಆಟೋ ಕ್ಲಿಕ್ಕರ್ ಏನಿದೆ, ಆಟೋ ಕ್ಲಿಕ್ಕರ್ನ ಕರೆಕ್ಟಾಗಿ ಆನ್ ಮಾಡಿ. ರೌಂಡ್ ಬಟನ್ ಏನಿರುತ್ತೆ ಅದನ್ನ ಕರೆಕ್ಟಾಗಿ ನೀವು ಮೂರನೇ ಲೈನಲ್ಲಿ ಇಕ್ಕಿದ್ರೆ ನೀವು ಅದನ್ನ ಆನ್ ಮಾಡಿಬಿಟ್ರೆ ಆಟೋಮೆಟಿಕ್ಕು ಆ ಗೇಮ್ ಅನ್ನೋದು ಆಡ್ತಾ ಇರುತ್ತೆ. ನೀವು ಆಟೋಮೆಟಿಕ್ಕು ವಿನ್ ಅನ್ನೋದು ಆಗ್ಬೋದು. ಬೇಕಾದ್ರೆ ನಾನು ಲೈವ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಗೇಮಲ್ಲೂ ಕೂಡ ನಾನೇ ವಿನ್ ಅನ್ನೋದು ಆಗ್ತೀನಿ, ನೀವು ಬೇಕಾದ್ರೆ ನೋಡ್ಕೊಬೋದು. ಲಾಸ್ಟ್ ಗಂಟೆ ನೋಡಿ ಫ್ರೆಂಡ್ಸ್, ವೀಡಿಯೋಲಿ ಎಲ್ಲೂ ಕನ್ಫ್ಯೂಸ್ ಆಗಿಬಿಡಿ. ತುಂಬ ಸಿಂಪಲ್ ಟ್ರಿಕ್ ಅನ್ನೋದು ಇದನ್ನ ಯೂಸ್ ಮಾಡ್ಬೋದು. ನೀವು ಸುಮ್ಮನೆ ಆಟೋ ಕ್ಲಿಕ್ಕರ್ನ ಸ್ಟಾರ್ಟ್ ಮಾಡಿಬಿಟ್ಬಿಟ್ರೆ ನೀವು ಆಟೋಮೆಟಿಕ್ಕು ಗೇಮ್ ಅನ್ನೋದು ಆಡ್ತಾ ಇರುತ್ತೆ. ನೀವು ನೋಡಿ, ಯಾವುದಕ್ಕೂ ಮೂರನೇದಲ್ಲಿ ಇಕ್ಬಿಟ್ಟು ಅದನ್ನ ಪುಷ್ ಬಟನ್ ಏನಿದೆ ಅದನ್ನ ಆನ್ ಮಾಡಿ. ಆನ್ ಮಾಡಿಬಿಟ್ಟ ತಕ್ಷಣ ನಿಮ್ಮ ಗೇಮ್ ಅನ್ನೋದು ಆಟೋಮೆಟಿಕ್ ಓಡ್ತಾನೆ ಇರುತ್ತೆ. ನೀವೇನು ಟಚ್ ಮಾಡಬೇಕಾಗಿಲ್ಲ. ಆ ಥರ ಆಟೋಮೆಟಿಕ್ಕು ಗೇಮಲ್ಲಿ ವಿನ್ ಅನ್ನೋದನ್ನ ಆಗ್ಬೋದು.
ಫ್ರೆಂಡ್ಸ್ ನೋಡಿ ಗೇಮ್ ಅನ್ನೋದು ಓಡ್ತಾ ಇದೆ, ಬಂದ್ಬಿಟ್ಟು ಫಿನಿಶ್ ಆಗಿದೆ. ಇವಾಗ ಯಾರು ವಿನ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ತಿರ್ಗಾ ಮತ್ತೆ ಬಂದ್ಬಿಟ್ಟು ನಾನೇ ವಿನ್ ಆಗಿದ್ದೀನಿ. ಫ್ರೆಂಡ್ಸ್ ಹೇಳಿದ್ನಲ್ಲ, ಇದೇ ಥರ ನೀವು ಟ್ರಿಕ್ನ ಯೂಸ್ ಮಾಡಿದ್ದಿದ್ರೆ ಕಂಪಲ್ಸರಿ ನೀವೆಲ್ಲ ಗೇಮ್ ಅನ್ನೋದು ಪಕ್ಕ ವಿನ್ ಮಾಡ್ತೀರಾ. ಯಾವುದಕ್ಕೂ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಆಮೇಲೆ ಈ ಟ್ರಿಕ್ ಅನ್ನೋದನ್ನ ಯೂಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ನಂತರ.